ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕರಾವಳಿ ಹಿಂದುತ್ವದ ಭದ್ರಕೋಟೆ ಆತ್ತು ಒಂದು ಮಾತಾ ಜಾತಿ ಧರ್ಮದ ಕ್ಲೆನ ಭದ್ರಕೋಟೆ ಎಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂತೆರು ಐತಾರ 6 ಬೆಳ್ತಂಗಡಿಡು ವಾರ್ತಮಾನಿಲಿಡ ಪಾತಿರಿಯರು. ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಐತಾರ ಬೆಳ್ತಂಗಡಿಡು ವಾರ್ತಮಾನಿಲಿಡ ಪಾತಿರ್ದು ಕರಾವಳಿಡು ಕಾಂಗ್ರೆಸ್ ಪಕ್ಷನು ಗಟ್ಟಿ ಮಲ್ಪನ ಉದ್ದೇಶದಿ ಒಂದುಂಡು ಭಾವನೆದ ಒಟ್ಟುಗು ರಾಜಕಾರಣ ಮಲ್ಪಂದೆ ಬದುಕದ ಒಟ್ಟುಗು ರಾಜಕಾರಣ ಮಲ್ಪುಡು ಕರಾವಳಿಡು ಬಿಜೆಪಿ ದಕ್ಕಲು ಭಾವನೆದ ಒಟ್ಟುಗು ರಾಜಕಾರಣ ಮಲ್ತೊಂದುಲ್ಲಿರಿಂದ ಪಂಡೆರು. ಕರಾವಳಿ ಹಿಂದುತ್ವದ ಭದ್ರಕೋಟೆ ಆತ್ತು ಒಂದು ಮಾತಾ ಜಾತಿ ಧರ್ಮದಕ್ಲಿನ ಭದ್ರಕೋಟೆ ಮುಲ್ಪ ಉಪ್ಪುನ ದೇವಸ್ಥಾನ ಇಂಗ್ರೆಜಿ ಪಳ್ಳಿ ದರ್ಗಾ ಪೊರ್ಲುದ ಪರಿಸರ ಮಾತಲೆಗಳ ಸೇರ್ನವು ಕೆಲವರು ಎಂಕುಲು ಹಿಂದೂ ಎಂಕುಲು ದುಂಬು ಒಂದು ಪನ್ಪೇರು ಅಂಡ ಕಾಂಗ್ರೆಸ್ ಪಕ್ಷ ಮಾತ ಜನಾಂಗದಕ್ಕಲು ಒಂಜೆಂದು ಪನ್ಪ ಅಂದ್ರೆ ಡಿಕೆ ಶಿವಕುಮಾರ್ ಪಂಡೇರು. ಬಿಜೆಪಿ ದಕ್ಕಲು ಎಂಚಿನ ಬೋರ್ಡ್ ಅಂಡಲ ಮಲ್ತೊನಡು ನನ್ನದ ಸರ್ತಿಲ ಎಂಕ್ಲನೇ ಸರ್ಕಾರ ಬರ್ಪುಂಡು ಕರಾವಳಿಡು ಎಂಕ್ಲಿನ ಬಲ ಕಮ್ಮಿ ಉಂಡು ಎಂಕ್ಲು ಕೊರ್ನ ಯೋಜನೆ ಹಿಡಿದು ಬಡವರಿಗೆ ಸಹಾಯ ಆತಂಡು ಅವೇನು ಜನಗಳಿಗೆ ಮುಟ್ಟದು ನನ್ನದ ಸರ್ತಿ ಹೆಚ್ಚ ಸೀಟಿಗೆಂದರ ಪ್ರಯತ್ನ ಮಲ್ತೊಂದುಲ್ಲ ಎಂದು ಒತ್ತು ಮುಖ್ಯಮಂತ್ರಿ ಪಂಡೇರು. ಇಲ್ಲಿ ಕರಾವಳಿಯಲ್ಲಿ ಬಹಳ ಜನರ ಬದುಕು ಭಾವನೆಕ್ಕಿಂತ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ 2 ಮಾತ್ರ ಗೆದ್ದಿದ್ದಾರೆ. ನಮಗೆ ಜನರಿಗೂ ಒಳ್ಳೇದಾಗಬೇಕಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ, ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೇನು ಅನುಮಾನ ಬೇಡ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ. ಸೊ ಅದಕ್ಕೆ ಈಗ BJP ವೋಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾಯಿದೆ ಹೊರತು BJP ಏನಾಗ್ತಾ ಇರಲ್ಲ. ಅದಕ್ಕೆ ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಸರ್ಕಾರನೂ ಇರಲಿ, ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ. ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರುವಂಥ ನೀರು, ಇಲ್ಲಿರುವಂಥ ದೇವಸ್ಥಾನ, ಇಲ್ಲಿರುವಂಥ ದರ್ಗಾ, ಇಲ್ಲಿರುವಂಥ ಪರಿಸರ, ಇಲ್ಲಿರೋಂಥ ವಾತಾವರಣ, ಇಲ್ಲಿರೋಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರೋಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರೋಂಥ ಬ್ಯಾಂಕ್ಗಳು, ಇಲ್ಲಿರೋಂಥ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಎಲ್ಲರಿಗೂ ಇದೆ. ಇದೇನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವರು ಮಾತ್ರ ಹಿಂದೂ ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲವರು ಎಲ್ಲ ಜನಾಂಗನೂ ನಾವು ಒಂದು ಅಂತೀವಿ ಅಷ್ಟೇ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು. BJP ಅವ್ರು ಬಿಡಿ, ಅವ್ರದ್ದು ನಾನು ಯಾಕೆ ಅವ್ರ ಸುದ್ದಿ ಹೋಗೋಣ, ಅವ್ರ ಟೀಕೆ ಯಾಕೆ ಮಾಡಕ್ಕೆ ಹೋಗೋಣ? ಅವ್ರೇನು ಹೋದ್ರು ಇಡೀ ರಾಜ್ಯ ಜನ ಒಪ್ಪಬೇಕಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಶ್ರೀ ಉಮಾ ಮಹೇಶ್ವರ ಶ್ರೀ ಶಿವ ಪಾರ್ವತಿ ಬೊಕ್ಕ ಶ್ರೀ ಗೌರಿ ಶಂಕರ ಸಮುಚ್ಚಯ ಇಂಚ ಮೂಜೆ ಕಲ್ಯಾಣ ಮಂಟಪಲೇನು ಕಟ್ಟದಿದ್ದದು ಐತಾರ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದಿಪನ ಮಲ್ತೆರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಭಕ್ತಿರ್ನ ಅನುಕೂಲಗಾದ ಹೊಸ ಕಲ್ಯಾಣ ಮಂಟಪಲು ಶ್ರೀ ಉಮಾ ಮಹೇಶ್ವರ ಶ್ರೀ ಶಿವ ಪಾರ್ವತಿ ಬೊಕ್ಕ ಶ್ರೀ ಗೌರಿ ಶಂಕರ ಸಮುಚ್ಚಯ ಕಟ್ಟದಿತ್ತದ ಐತಾರ ಉದಿಪನ ಆಂಡ್ ರಾಜ್ಯಸಭಾ ಸದಸ್ಯರು ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ನ ಗುರುಕಾರ್ಮೆಡ್ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲ್ಯಾಣ ಮಂಟಪಲೇನು ಉದಿಪನ ಮಲ್ತೆರು. ಡಿಕೆ ಶಿವಕುಮಾರ್ ಪಾತಿರ್ದು ದೇಶಡು ಧಾರ್ಮಿಕ ಕೊಡುಗೆ ಆದ ಧರ್ಮಸ್ಥಳ ಮೂಡ್ದು ಬೈದಂಡ ದೂರುಲು ಸೈಪುಂಡು ಆಂಡ ನಮ್ಮ ಮಲ್ತಿನ ಇಡ್ಡ ಕಾರ್ಯಲು ಒರಿಯುಂಡು. ಡಾಕ್ಟರ್ ಹೆಗ್ಡೇರಿ ಇಲ್ಲಿ ಪ್ರಾಯುಡೆ ಧರ್ಮ ಒರಿಪವನೆತ ಒಟ್ಟುಗು ಬರವು ಧಾರ್ಮಿಕ ಕೇಂದ್ರ ಆರೋಗ್ಯ ಸೇರಿದು ತರಾವರಿ ಸೇವೆಲೇನು ಒದಗಾವನವು ದೇಶಕ್ಕೆ ಮಾದರಿಯಿಂದ ಪಂಡೆರು. ಡಾಕ್ಟರ್ ವೀರೇಂದ್ರ ಹೆಗ್ಡೇರು ಗುರುಕಾರ್ಮೆದ ಪಾತ್ರ ಪಂಡದು ಗೃಹಸ್ಥಾಶ್ರಮ ಬದುಕದ ರಡ್ಡನೆ ಜನ್ಮ ಆದುಂಡು ಮುಲ್ಪ ಮದಿಮ್ಯಾಂಡ ಸಂಸಾರದ ಬದುಕು ನಿಷ್ಠೆಡು ಉಪ್ಪುಣೊಂದು ನಂಬಿಕೆ ಉಂಡು. ದೇವಸ್ಥಾನದ ಪರ ಕಲ್ಯಾಣ ಮಂಟಪ ದೆಪ್ಪಾದ ಹೊಸ ಕಲ್ಯಾಣ ಮಂಟಪಲೇನು ಮಲ್ತದ ಅಂತ ಪಂಡೆರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಶಾಸಕರು ಹರೀಶ್ ಪೂಂಜಾ, ತುಂಬದ ಮಂತ್ರಿ ಅಭಯ್ ಚಂದ್ರ ಜೈನ್, ವಿಧಾನ ಪರಿಷತ್ ಸದಸ್ಯರು ಕೆ ಹರೀಶ್ ಕುಮಾರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಈ ಪೊರ್ತೊಡಿತ್ತರು. ಹೇಮಾವತಿ ವಿ ಹೆಗ್ಡೆ, ಶ್ರದ್ಧಾ ಅಮಿತ್, ಡಿ ಸುರೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ಡಿ ಶ್ರೇಯಸ್ ಕುಮಾರ್, ಡಿ ನಿಶ್ಚಲ್ ಕುಮಾರ್ ಪಾಲ್ದೆತ್ತೊಂಡರು. ಸುಬ್ರಹ್ಮಣ್ಯ ಪ್ರಸಾದ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಧರ್ಮಸ್ಥಳದಲ್ಲಿ
ಈಗ ನಮ್ಮ ಇಲ್ಲಿ ಸಮಸ್ಯೆಯನ್ನು ಮಾಡಿದ್ದಾರೆ. ಇದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಂದರ್ಶನ ಮಾಡಿದ್ದಾರೆ. ಅವರು ಈ ರಾಜ್ಯದ ಒಂದು ಬಹಳ ದೊಡ್ಡ ಸಂಪರ್ಕ. ಯಾಕೆಂದರೆ ಅತಿ ಚಿಕ್ಕದಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಮತ್ತು ರಾಜ್ಯವನ್ನು ಉನ್ನತಿಗೆ ಕಾಣಬೇಕು ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನಾವು ದೇಶದಲ್ಲಿ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಉತ್ಸಾಹವನ್ನು ಬೆಳೆದಿದ್ದಾರೆ. ಉತ್ಸಾಹ ಅಂತಂದರೆ ನಮ್ಮ ರಾಜ್ಯ ಯಾವುದೇ ರೀತಿ ಹಿಂದೆ ಬೀಳಬಾರದು, ಮುಂದುವರಿಬೇಕು ಅನ್ನುವಂಥದ್ದು ಯಾವುದೇ ವಿಶೇಷವಾದ ಕಲ್ಪನೆಗಳಿದ್ದಾವೆ. ಆ ಕಲ್ಪನೆಗಳೆಲ್ಲ ಸಾಕಾರಗಳಲ್ಲಿ ಮತ್ತು ನಮ್ಮ ರಾಜ್ಯ ದೇಶದಲ್ಲಿ ನಂಬರ್ 1 ರಾಜ್ಯ ಆಗಿ ಪ್ರಾರ್ಥನೆ ಮಾಡಬಹುದು. ಜೀವನದಲ್ಲಿ ನಂಬಿಕೆ ಒಂದು ದೊಡ್ಡ ಸಂಬಂಧ. ಆ ಸಂಬಂಧವನ್ನು ನಂಬಿಕೆ ಯಾವ ಸಂಬಂಧವಾಗಿ ಸ್ನೇಹವಾಗಿ ಹೆಚ್ಚು ದಿನ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಕ್ತನಿಗೂ ವ್ಯವಹಾರ ನಡೆಯುವ ಸ್ಥಳ ಈ ನಮ್ಮ ದೇವಾಲಯವಾಗಿದೆ. ಸೊ ಅದಕ್ಕೆ ಇದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾವು ತಾಯಿಯ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಾವು ಯಾರನ್ನ ನಂಬಿಕೆ ಇಟ್ಟಿದ್ದೇವೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ನಮಗೆ ದೇವರು ಹೊರವನ್ನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಅವಕಾಶ ಮಾತ್ರ ಅವಕಾಶ ಯಾರು ನಾವು ಹೋಗಿ ದೇವ್ರ ಮುಂದೆ ಕೂತ್ಕೊಂಡಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಇಲ್ಲಿ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ನಮಗೆ ಭಗವಂತ ದಾರಿ ತೋರಿಸ್ತಾನೆ, ಬೆಳಕು ತೋರಿಸ್ತಾನೆ. ಅದನ್ನು ನಾವು ನಡೆಸ್ಕೊಳ್ಬೇಕು. ಅದಕ್ಕೆ ನಾವೆಲ್ಲ ಬದುಕಿನಲ್ಲಿ ನಾವು ಅನೇಕ ರೀತಿ ಸಾಧನೆಗಳನ್ನು ಮಾಡಿಕೊಂಡು ನಾವು ಮಾಡ್ತೇವೆ. ಯೇಸು ಕ್ರಿಸ್ತ ಸ್ವಾಮಿ ಶಿಲುಬೆಗೆ ಏರ್ದು ಮೂಜನೆ ದಿನ ಪಿರ ಜೀವ ಆದ ಸ್ವರ್ಗಗು ಸಂದಿನೇನು ನೆಂಪು ಮಲ್ತೊಂದು ಕ್ರಿಶ್ಚಿಯನ್ ದಕ್ಲು ಐತಾರ ಈಸ್ಟರ್ ಸಂಡೇ ಪರ್ವ ಆಚರಣೆ ಮಲ್ತೆರು. ಕುಡ್ಲದ ರೊಸಾರಿಯೋ ಕ್ಯಾಥೆಡ್ರಲ್ ಎಂಗ್ರೇಜ್ಡ್ ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ದುಂಬಾಳ್ತೆಡು ಧಾರ್ಮಿಕ ಕಾರ್ಯಕ್ರಮ ನಡೆತಂಡು. ಯೇಸು ಕ್ರಿಸ್ತಿಯರ್ನ ಪುನರುತ್ಥಾನದ ನೆಂಪುಗಾದ ಈಸ್ಟರ್ ಸಂಡೇ ಆಚರಣೆ ಕುಡ್ಲದ ರೊಸಾರಿಯೋ ಕ್ಯಾಥೆಡ್ರಲ್ ಇಂಗ್ರೇಜ್ಡ್ ನಡೆತಂಡು. ಈಸ್ಟರ್ ಜಾಗರಣೆ ಪ್ರಾರ್ಥನೆದೊಟ್ಟಿಗೂ ಕಾರ್ಯಕ್ರಮ ಶುರುವಾಂಡು. ಕುಡ್ಲದ ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಕತ್ತಲದ ಮಿತ್ತು ಬೊಲ್ಪದ ಗೆಲ್ಮೆನ ಕರಿಪವನ ಕ್ಯಾಂಡಲ್ ಪೊತ್ತಾಯಿರು. ಹೊಸ ಅಗ್ನಿ ಬುಕ ಪವಿತ್ರ ಪುಣ್ಯಾಚರಣೆ ನೀರಿಗೂ ಆಶೀರ್ವಾದ ಮಲ್ತೆರು. ಭಕ್ತರು ಕ್ಯಾಂಡಲ್ ಪೊತ್ತಾದ ಬೊಲ್ಪದ ಸ್ವರೂಪ ಅದು ಪುನಃ ಏಸು ಕ್ರಿಸ್ತಿಯರನ್ನು ತನುಕುಲಿನ ನಡುಟು ನಿಲೆ ಮಲ್ತೊಂದು ಕ್ರಿಸ್ತಿಯರು ಮನುಕುಲನು ಉದ್ಧಾರ ಮಲ್ಪನ ಬೊಲ್ಪೊಂದು ಪನ್ಪನ ಉದ್ದೇಶದ ಒಟ್ಟಿಗೂ ಮೆರವಣಿಗೆ ನಡುಪಾಯಿರು. ಬಿಷಪೇರು ಈಸ್ಟರ್ ಪರ್ವದ ಸಂದೇಶ ಕುರಿದು ಪುನರುತ್ಥಾನ ಐನ ಏಸು ಸ್ವಾಮಿ ನಂಕ ಹೊಸ ಭರವಸೆ ಕೊರೊಂದುಲೆರೆಂದು ಪಂಡೆರು. ರೊಸಾರಿಯೋ ಕ್ಯಾಥೆಡ್ರಲ್ ಧರ್ಮಗುರು ಆಲ್ಫ್ರೆಡ್ ಪಿಂಟೋ ಬುಕ ಧರ್ಮಗುರು ವಿನೋದ್ ಲೋಬೋ ಈ ಪೊರ್ತುಡು ಇತ್ತೆರು. ಐತಾರ ಕ್ರಿಶ್ಚಿಯನ್ ದಕ್ಲಿನ ಇಲ್ಲಡ್ ಈಸ್ಟರ್ ಪರ್ವ ಆಚರಣೆ ಮಲ್ತೆರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಾದಿ ಜಾತ್ರೆ ಸೋಮವಾರ ಪುಲ್ಯಕಾಂಡೆ ಅಕ್ಕೇರಿಯಾಂಡ್ ಐತಾರ ಇಡೀ ದಿನ ನಡೆತಿನ ಆರಾಟ ಉಚ್ಚೆಯೋಡು ಬ್ರಹ್ಮತೇರು ಎಕ್ಕಾರು ಯಾತ್ರೆ ಶಿಬರೂರು ಕೊಡಮಂದಾಯನ ಭೇಟಿ ನಡೆತಂಡು. ನಾಡ್ದ ಬೇತೆ ಬೇತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಲಿಡು ಬಾರಿ ಕಾರಣಿಕದ ನಂದಿನಿ ಸುದೆ ಬರಿಟ ನಿಲೆ ಉರ್ದುಪ್ಪನ ಶ್ರೀ ಬ್ರಾಹ್ಮರಿನ ಪುಣ್ಯದ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬಿಸು ಸಂಕ್ರಾಂತಿಗೂ ಕೊಡಿ ಏರ್ದು ಶುರುವಾತಿನ ವರ್ಷಾದಿ ಜಾತ್ರೆ ಸೋಮವಾರ ಪುಲ್ಯಕಾಂಡೆ ಕೊಡಿ ಜಾಪನಿತ ಒಟ್ಟುಗೂ ಅಕ್ಕೇರಿಯಾಂಡ್ ತುಡರ್ ಬಲಿ ಉಚ್ಚೆ ಬಲಿ ಮೂಡು ಸವಾರಿ ಪಡು ಸವಾರಿ ಪಗಿಲ್ ತೇರು ಇಂಚ 7 ದಿನ ತರಾವರಿ ಬಗೆಟ್ಟು ದೇವರನ ಉಚ್ಚಯ ಕರಿತದು ಎನ್ಮನೆ ದಿನ ಐತಾರ ಆರಾಟ ಅಟ್ಟಣೆ ಆದಿತ್ತಂಡು. ರಾತ್ರಿ ಇಡೀ ದಿನ ನಡೆತಿನ ಆರಾಟ ಉಚ್ಚೇಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಎಕ್ಕಾರ ಯಾತ್ರೆ ನಡೆತಂಡು. ಬ್ರಹ್ಮರಥೋತ್ಸವಡು ಊರು ಪರ ಊರ ಭಕ್ತರು ಸೇರ್ದು ತೇರು ಒಯ್ತೆರು. ಅತ್ತೂರು ಕೊಡೆತ್ತೂರು ಗ್ರಾಮದ ಭಕ್ತರಿಡ್ದು ಕಟೀಲಿಡು ಬಾರಿ ವಿಶೇಷವಾಯಿನ ತೂಟದಾರ ಸೇವೆ ನಡೆತಂಡು. ಆಕೇರಿಗೂ ಶಿಬರೂರು ಕೊಡಮಂದಾಯ ದೈವ ಬೊಕ್ಕ ದೇವಿರನ ಭೇಟಿಯಾದು ಸೋಮವಾರ ಪುಲ್ಯಕಾಂಡೆ ಕೊಡಿ ಜಾಪುನಿತ ಒಟ್ಟಿಗೂ ಕಟೀಲು ಜಾತ್ರೆ ಅಕ್ಕೇರಿಯಾಂಡ್. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಮುಕ್ತೇಸರರು ಬೊಕ್ಕ ಪೂಜೆ ಮಲ್ಪನಾರು. ಕಟೀಲು ವಾಸುದೇವ ಆಸರಣ್ಣ ಬೊಕ್ಕ ಆಸರಣ್ಣ ಅಣ್ಣ ಮಿಗ್ಗೆನಕುಲು ಆಡಳಿತ ಮುಕ್ತೇಸರಿರು ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಅತ್ತೂರು ಬೊಕ್ಕ ಕೊಡೆತ್ತೂರು ಮಾಕಣದ ಭಕ್ತರು ಬೊಕ್ಕ ಪರವೂರ ಭಕ್ತರು ಮಾತ ಸೇರ್ದು ಆರಾಟ ಉಚ್ಚೆಯನ್ನು ಪೊರ್ಲು ಮಲ್ತ ಕೊರಿಯರು.
ಪಗಿಲಿಡಿ ಇಲ್ಲದ ಬೀಗ ಪೊಲಿತದ ಪೊಗ್ಗುದು ಕಾಸು ಬುಕ್ಕ 13 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಕಂಡದಿನ ಸಂಗತಿ ಬೆಳ್ತಂಗಡಿ ತಾಲೂಕು ಮಾಲಾಡಿ ಗ್ರಾಮದ ಕೋಲ್ಪೆದ ಬಯಲಡು ನಡೆತದಂಡು. ಬೆಳ್ತಂಗಡಿ ತಾಲೂಕು ಮಾಲಾಡಿ ಗ್ರಾಮದ ಕೋಲ್ಪೆದ ಬಯಲಡು ಐತಾರ ಮಧ್ಯಾಹ್ನ ಇಲ್ಲದ ವಸಂತಿ ಹೆಗ್ಡೆ ಪಂಪನಾರು ಅರೆ ನಮಗೆ ಮರ್ಮಲು ಇಲ್ಲಗ ಬೀಗ ಪಾಡ್ದು ಬೆಳ್ತಂಗಡಿ ದಂಚೆ ಪೋದಿತ್ತೇರು ಇಲ್ಲಡಿ ಏರ್ಲ ಇಜ್ಜಂದಿನ ಈ ಪೊರ್ತುಡೆ ಕಲ್ವೇರು ಇಲ್ಲದ ಬೀಗ ಪೊಲಿತದು ಉಲಾಯಿ ಪೊಗ್ಗುದು ವಸಂತಿ ಹೆಗ್ಡೆರ್ನ ಕಬಾಟಡಿತ್ತಿನ 13 ಲಕ್ಷದ 72,000 ರೂಪಾಯಿ ಬೆಲೆತ 105.5 ಗ್ರಾಂ ಬಂಗಾರ ಪದ್ದೆ ಬೊಕ್ಕ 30,000 ರೂಪಾಯಿ ಕಂಡದು ಪದರಾಡಾತೇರು. ಈ ಬಗೆಟು ಪೂಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಕರಾವಳಿದ ಬೀಚ್ಲು ಎನ್ನ ರೊಮ್ಯಾಂಟಿಕ್ ಸಿನಿಮಾಗೂ ಜೀವ ಕೊಡ್ತಾ ತುಳು ನಾಟಕ ತೂದು ಕಾಮಿಡಿ ಸಿನಿಮಾ ಮಲ್ತೆ ಯಕ್ಷಗಾನದ ವೇಷ ಪಾಡ್ದು ಮುಲ್ತ ಕಲಾವಿದರನ್ನ ಬಗಿಟ್ಟು ಮರ್ಯಾದೆ ಹೆಚ್ಚಾಣಂದು ಸಿನಿಮಾ ನಟೆ ರಮೇಶ್ ಅರವಿಂದ್ ಪುತ್ತೂರುಡು ಪಂತೆರು. ಪುತ್ತೂರುಡು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಮುದಿಪನಗು ಬತ್ತಿನ ಕನ್ನಡ ಸಿನಿಮಾ ರಂಗದ ನಟೆ ರಮೇಶ್ ಅರವಿಂದ್ ವರ್ತಮಾನಿಲಿಡ ಪಾತಿರ್ದು ಕರಾವಳಿದ ಬಗೆಟ್ ಅಭಿಪ್ರಾಯಲಿನ ದುಂಬುದಿಯೇರು. ಕರಾವಳಿದ ಬೀಚ್ಲು ಎನ್ನ ರೊಮ್ಯಾಂಟಿಕ್ ಸಿನಿಮಾಗೂ ಜೀವ ದಿಂಜಾಂಡ ಕರಾವಳಿದ ತುಳು ನಾಟಕ ತೂದು ಕಾಮಿಡಿ ಸಿನಿಮಾ ಮಲ್ತೆ ಯಕ್ಷಗಾನದ ವೇಷ ಪಾಡ್ದು ಆಟದ ಕಲಾವಿದನ ಬಗಿಟ್ಟು ಮರ್ಯಾದೆ ಹೆಚ್ಚಾಣಂದು ಪುಗಾರಿಯೇರು. ತುಳು ರಂಗಭೂಮಿಡ ಉಪ್ಪುನ ಕಲಾವಿದರ್ನ ಹ್ಯೂಮರ್ ದಿಂಜ ಎಡ್ಡೆ ಇತ್ತದು ಅಕ್ಲಿನ ಪಂಚಿಂಗ್ ಡೈಲಾಗ್ ಇಂಕ ಬಾರಿ ಇಷ್ಟ. ತುಳು ಭಾಷೆ ಬತ್ತಿಜಿನಲ ಅವಿನ ಅರ್ಥ ಮತ್ತೊಂದು ಕನ್ನಡ ಭಾಷೆಡ್ಲ ತುಳು ಕಲಾವಿದರೇನು ಪಾಡ್ದು ಸಿನಿಮಾ ಮಲ್ತದೆ ಎನ್ನ ಕೆಲವು ಕಾಮಿಡಿ ಸಿನಿಮಾಲಿಗೂ ತುಳು ರಂಗಭೂಮಿಯೇ ಪ್ರೇರಣೆ ಆದಿತ್ತನೆಂದು ರಮೇಶ್ ಅರವಿಂದ್ ಪಂಡಿರು. ಯಕ್ಷಗಾನ ಕಲಾವಿದರು ಅಕ್ಲಿನ ಬಣ್ಣ ಪಾಡೊಂದು ವೇಷ ಪಾಡು ನಾವು ನಿಜಕ್ಕೂ ಅದ್ಭುತ ವಿಚಾರ ಅಂದ ಆಟದ ಕಲಾವಿದರ ಬಗೆಟ್ ಮೆಚ್ಚುಗೆ ತೆರಿಪಾಯಿನ ಆರು ವಾರ್ತಮಾನಿಲಿನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ದು ಕಾಲಗೂ ಸರಿಯಾದ ಬದಲಾವಣೆ ಪೋವುಡು ಸಲಹೆ ಕೊರಿಯರು. ಏನು ಇಷ್ಟ ಕರಾವಳಿ ಬಗೆಂದ್ರೆ ಹೋಗ್ತಾರೆ ಹೇಳ್ತಾನೆ ಇರ್ಬೇಕು ನಾನು. ನೀವು ಕರಾವಳಿಯಲ್ಲಿ ಫ್ರಮ್ ಮಂಗಳೂರು ಟು ಕಾರವಾರ ಸರ್ ಆ ಕೋಸ್ಟ್ ಲೈನ್ ಇದೆಯಲ್ಲ ಆ ಎಲ್ಲ ಬೀಚಲ್ಲೂ ಕುಡ್ದಿದ್ದೀನಿ ನಾನು ಪ್ರತಿಯೊಂದು. ಮಂಗಳೂರಲ್ಲಿ ಶುರುವಾಗಿ ಕಾಪುಗೆ ಬನ್ನಿ, ಆಮೇಲೆ ಉಡುಪಿಗೆ ಬನ್ನಿ, ಈ ಕಡೆ ಅಮೆರಿಕಾ ಶೂಟ್ ಮಾಡಿದೆ, ಹೊನ್ನಾವರ ಸಂಭ್ರಮ ಶೂಟ್ ಮಾಡಿದೆ, ಅದಾದ್ಮೇಲೆ ಕಾರವಾರ ಶಿವೈಸೂರು ಮಧ್ಯದಲ್ಲಿ ಈ ಥರ ಪ್ರತಿಯೊಂದು ಬೀಚಲ್ಲೂ ನಾನು ಶೂಟ್ ಮಾಡಿದ್ದೀನಿ. ಆವಾಗ ಎರಡು ಬ್ಯೂಟಿಫುಲ್ ನಿಮ್ಮ ಕರಾವಳಿಯಲ್ಲಿ ಹೈವೇ ಇದೆಯಲ್ಲ ಸರ್, ಏನು ಎಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತಾರೆ ನಾನು, ಬ್ಯೂಟಿ ಸೆನ್ಸ್ ಇದೆಯಲ್ಲ ಅಲ್ಲಿ ಏನು ಯಾರು ಮಾಡಿದಾರೋ ಕಳೆದ ಒಂದು 10 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಅದು. ಮುಂಚೆ ನಾನು ನೋಡಿಲ್ಲ. ಒಂದೊಂದು ಬಿಲ್ಡಿಂಗಲ್ಲೂ ಒಂದು ಟೇಸ್ಟ್ ಕಾಣುತ್ತೆ, ಅಭಿರುಚಿ ಕಾಣುತ್ತೆ. ಅದು ನಾನು ಹೇಳ್ತಾ ಇರೋದು. ಆ ಜನರಲ್ಲಿರುವಂಥ ಅಭಿರುಚಿ ಆ ಕಟ್ಟಡಗಳಲ್ಲಿ ಕಾಣುತ್ತೆ, ಆ ರಸ್ತೆಯಲ್ಲಿ ಕಾಣುತ್ತೆ, ಆ ಓವರಾಲ್ ವ್ಯವಸ್ಥೆಯಲ್ಲಿ ಕಾಣುತ್ತೆ. ಸೊ ಐ ಥಿಂಕ್ ಕರಾವಳಿ ನನಗೆ ಭಾಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ, ಆ ಓವರಾಲ್ ಟೇಸ್ಟ್ ಅಭಿರುಚಿ ಇದೆಯಲ್ಲ ಜನರಲ್ಲಿ, ಅದು ಭಾಳ ಇಷ್ಟ. ಫ್ಯಾಂಟಾಸ್ಟಿಕ್ ಸರ್. ನಾನು ಒಂದೇ ಒಂದು ತುಳು ಸಿನಿಮಾ ಮಾಡಿದೆ, ನಿರಳ್ ಅಂತ, ಗೆಸ್ಟ್ ರೋಲ್ ಅದು ಆ್ಯಕ್ಚುಲಿ. ಈ ತುಳು ನಾಟಕಗಳ ಬಗ್ಗೆ ನನಗೆ ಮೊದಲಿಂದ ಇಂಟ್ರೆಸ್ಟ್. ನಿಮ್ಮಲ್ಲಿರೋ ಹ್ಯೂಮರ್ ಇದೆಯಲ್ಲ ಸರ್, ಎಕ್ಸ್ಟ್ರಾರ್ಡನರಿ. ತುಳು ನಾಟಕಗಳಿದ್ದಂಥ ಕಾಮಿಡಿ, ಅವ್ರಿಗಿರುವಂಥ ನ್ಯಾಚುರಲ್ ಡೈಲಾಗ್ ಡೆಲಿವರಿ, ಅವ್ರಿಗಿರೋ ಪಂಚಸ್, ಎಷ್ಟು ಕ್ಯಾಶ್ಲಾಗಿ ಪಂಚಸ್ ಹೊಡಿತಾರೆ ಅಂದರೆ, ನಾವು ಕೋತಿಗಳು ಕುರಿಗಳು ಸರ್ ಎಲ್ಲ ಮಾಡಿದಾಗ ತುಳು ಡ್ರಾಮಾಸ್ ನಾನು ಬಹಳ ಇದಾಗಿ ನೋಡ್ತಿದ್ದೆ, DVDs ಎಲ್ಲ ನೋಡ್ತಾ ಇದ್ದೆ ನಾನು. ಭಾಳ ಇಷ್ಟ ನನಗೆ. ನನ್ನ ಫಿಲ್ಮ್ಸಲ್ಲೂ ಕೂಡ ಕೆಲವರು ತುಳು ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಭಾಷೆ ಬರಲ್ಲ, ಬಟ್ ಯಕ್ಷಗಾನದೊಂದು ಇದು ಟ್ರೈ ಮಾಡಿದ್ವಿ ರೀಸೆಂಟಾಗಿ, ಒಂದು ಮೇಕಪ್ ಟೆಸ್ಟ್. ಲಾಸ್ಟ್ ಟೈಮ್ ಈ ಶಿವರಾಮ್ ಕಾರಂತ್ ಅವಾರ್ಡ್ ಕೊಟ್ಟಿತ್ತು, ಆವತ್ತು ಅದು ಟ್ರೈ ಮಾಡಿದ್ದೆ. ಅದು ಭಾಳ ವೈರಲ್ ಆಗಿತ್ತು. ಆ ಯಕ್ಷಗಾನ ಡ್ರೆಸ್ ಹಾಕಿದಾಗ ಸರ್, ಎಲ್ಲ ಸ್ಪಿರಿಟ್ ಅಲ್ಲ ಸರ್. ಆ ಯಕ್ಷಗಾನ ಕಲಾವಿದರ ಬಗ್ಗೆ ಎಷ್ಟು ಗೌರವ ಬಂತು ನನಗೆ ಅಂದರೆ, ಒಂದು 54 ಗಂಟೆ ಇದೆ ಸರ್ ಅದರಲ್ಲಿ. ಒಂದು ನಿಮಿಷ 50 ಅವರೇ ಹಾಕ್ಕೊಳ್ತಾರಂತೆ ಸರ್. ನಮ್ಮ ಸಿನಿಮಾಲಿ ಈ ನಾರ್ಮಲ್ ಕಾಸ್ಟ್ಯೂಮ್ ಹಾಕಿ 5 ಜನ ಇರ್ತಾರೆ ನಮಗೆ ಹೆಲ್ಪ್ ಮಾಡೋಕ್ಕೆ. 54 ಗಂಟು ಯಕ್ಷಗಾನದವ್ರು ಅವರೇ ಹಾಕ್ಕೊಂಡು ಅವರೇ ಮೇಕಪ್. ಭಾಳ ನನಗೆ ಗೌರವ ಬಂದಿದ್ದು ಅದು ಮಾಡಿದಾಗ. ಏಪ್ರಿಲ್ 17 ಶುರುವಾದಿತ್ತಿನ ಪುತ್ತೂರು ಜಾತ್ರೆ ಶನಿವಾರ ಕೊಡಿಜಾಪುನೆತ ಒಟ್ಟುಗೂ ಅಕ್ಕೇರಿ ಆತಂಡು. ದುಮ್ಮನಾನಿ ದೇವಿರ್ನ ಬೀರಮಂಗಳ ಜಲಕದ ಸವಾರಿ ಇಡೀ ರಾತ್ರಿ ನಡೆದಿತ್ತಂಡು. ಪುತ್ತೂರದ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 10 ಕೊಡಿಯೇರ್ದು ನಡೆತಿನ ವರ್ಷದ ಜಾತ್ರೆಡಿ ಎನ್ಮನೆ ದಿನ ದೇವಿರ್ನ ಬೀರಮಂಗಳ ಜಲಕದ ಸವಾರಿ ನಡೆದಿತ್ತಂಡು. ಜಾತ್ರೆಡು 6ನೇ ದಿನ ಬಲ್ನಾಡ್ದ ಉಳ್ಳಾಲ್ದಿ ದಂಡನಾಯಕಿರ್ನ ಕೀರುವಾಲ್ ಬತ್ತದ 7ನೇ ದಿನ ಬ್ರಹ್ಮತೇರು ನಡೆದಿತ್ತಂಡು. ಎನ್ಮನೆ ದಿನ ಬಯ್ಯಗ ದೇವಿರ್ನ ಜಳಕದ ಸವಾರಿ ಪಿದಾಡಂಡು. ಸಾಧ್ಯದ ಉದ್ದೋಗ್ಲ ಭಕ್ತರಿಡಿದು ಪೂಜೆ ಪಡೆಯೊಂದು 1ನೇ ದಿನ ಶನಿವಾರ ಪುಲ್ಯಕಾಂಡೆ ಬೀರಮಂಗಳಗೂ ಮುಟ್ಟದುಂಡು. ಪುತ್ತೂರುಡ್ದು 14 ಕಿಲೋಮೀಟರ್ ದೂರದ ಬೀರಮಂಗಳಗೂ ಸಾಗುನ ಸಾದಿಡು ದೇವಿರ್ನ ಕಟ್ಟೆ ಪೂಜೆಲು ನಡೆದಿತ್ತದು. ತೇರ್ದ ಗೌಜಿದಂಚನೆ ಭಕ್ತರಿ ಜಳಕದ ಯಾತ್ರೆದ ಸಂಭ್ರಮ ಪಟ್ಟೊಂದೇರು. ದೇವಿರ್ನ ಒಟ್ಟುಗೂ ಸಾರಗಟ್ಲೆ ಜನ ಬೀರಮಂಗಳಗೂ ಪೋದಿತ್ತದು. ದೇವಿರ್ನ ಜಳಕೊಡ್ದು ಬೊಕ್ಕ ತೀರ್ಥ ಮೀತೇರು. ಬೀರಮಂಗಳೊಡ್ದು ಪಿರಬತ್ತಿ ಬೊಕ್ಕ ಜಾತ್ರೆದ ಕೊಡಿಜಾಯೇರು.
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿ ಸಂಸ್ಥೆ ಮಾರುತಿ ಜನಸೇವಾ ಸಂಘ ಉಳ್ಳಾಲ ಮಾರುತಿ ಮಾಣಿಕ್ಯ ಮಹೋತ್ಸವ 2025 ಸಲಾದ ಸುಮಾರು ಸಮಾಜ ಸೇವಾ ಕಾರ್ಯಗಳನ್ನು ಮಲ್ತೊಂದು ಬರೊಂದಿತ್ತದು ಇತ್ತೆ ನೆತ್ತರಿದಾನ ಶಿಬಿರಗೂ ಚಾಲನೆ ಕೊಡ್ದು 110 ಯೂನಿಟ್ ನೆತ್ತರಿ ಸಂಗ್ರಹ ಈ ಶಿಬಿರೋಡು ನಡೆತಂಡು. ನೆತ್ತರಿದಾನ ಮಹಾದಾನ ಕುಡುರಿನ ಜೀವನ ಒರಿಪವನ ಕಾರ್ಯದ ಒಟ್ಟಿಗೆ ಸುಮಾರು ಸಮಾಜ ಸೇವೆಯನ್ನು ನಡಪಾವೊಂದು ಬರೊಂದಿತ್ತಿನ ಮಾರುತಿ ಜನಸೇವಾ ಸಂಘದ ಕಾರ್ಯ ಶ್ಲಾಘನೀಯ ಪಡೆದು ಬಿಪಿಸಿಎಲ್ ರಿಟೇಲ್ ಸೇಲ್ಸ್ ಅಧಿಕಾರಿ ಸಿತೇಶ್ ಚೌಧರಿ ಅಭಿಪ್ರಾಯ ತೆರಿಪಾಯರು. ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಯಮಿತ ಸೌತ್ ವಾರ್ಫ್ ಬಂದರು ಮಂಗಳೂರು ಬೊಕ್ಕ ಲೇಡಿಕೋಶನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಸಹಕಾರಡು ಮಂಗಳೂರು ಬಂದರು ಲೋಕನಾಥ ಬೋಳಾರ್ ಬ್ಲಾಕ್ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಯಮಿತ ಸಭಾಂಗಣಡು ನಡತಿನಂಚಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ಮೊಗವೀರಪಟ್ನ ಉಳ್ಳಾಲ ನಿತ್ತ ಮಾರುತಿ ಮಾಣಿಕ್ಯ ಮಹೋತ್ಸವದ 2025 ಸಂಭ್ರಮದ ಯೋಜನೆದ 11ನೇ ಕಾರ್ಯಕ್ರಮದ ನೆತ್ತರಿದಾನ ಶಿಬಿರನು ಉದಿಪನ ಮಲ್ತದ ಪಾತೆರಿಯರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಮಹಾಜನ ಸಂಘದ ಉಪಾಧ್ಯಕ್ಷರು ಮೋಹನ್ ಬೆಂಗ್ರೆ ಪಾತೆರ್ದು ಜನಸೇವಾ ಕಾರ್ಯಡು ಮಾರುತಿ ಜನಸೇವಾ ಸಂಘ ನಡಪವನ ಕಾರ್ಯ ಶ್ಲಾಘನೀಯ ಪಂಡಿರು. ಬಲ್ಮಠ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ದ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಸುಮನಾ ಬೋಳಾರ ಮೇರ್ ಪಾಲ್ಪಡೆದು ಲೇಡಿಕೋಶನ್ ಆಸ್ಪತ್ರೆಡು ರೆಡ್ ಕ್ರಾಸ್ ಘಟಕ ಧರ್ಮಗೂ ನೆತ್ತರಿನ ಪೂರೈಸಾವೊಂದು ಬರೊಂದುಂಡೊಂದು ಪಂಡಿರು. ರೆಡ್ ಕ್ರಾಸ್ ಸೊಸೈಟಿದ ರಕ್ತ ನಿಧಿತ ಸಂಚಾಲಕರು ಪ್ರವೀಣ್ ನೆತ್ತರಿದಾನದ ಬಗ್ಗೆ ಮಾಹಿತಿಯನ್ನು ಕೊರಿಯರು. ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಸಂದೀಪ್ ಪುತ್ರನ್ ಗುರ್ಕಾರ್ಮೆ ವಹಿಸಿದ್ದರು. ಮಾತಾ ಅಮೃತಾನಂದಮಯ ಮಠ ಬೋಳೂರು ನೆತ್ತ ಗುರ್ಕಾರ್ಯರು ಸುರೇಶ್ ಅಮೀನ್ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರು ವರದರಾಜ್ ಮಾರುತಿ ಜನಸೇವಾ ಸಂಘದ ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್ ಬೊಕ್ಕ ಪದಾಧಿಕಾರಿಗಳು ಅಂಚನ ಸದಸ್ಯರು ಮಾರುತಿ ಜನಸೇವಾ ಸಂಘ ಬೊಕ್ಕ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ನಿರ್ದೇಶಕಿಯರು ಬೊಕ್ಕ ಸಿಬ್ಬಂದಿರು ಪಾಲ್ಪಡೆದಿದ್ದರು. ಈ ಪೊರ್ತುಡು 110 ಯೂನಿಟ್ ನೆತ್ತೆರದ ಸಂಗ್ರಹ ಶಿಬಿರೋಡ್ದು ನಡೆತಂಡು. ಪ್ರಧಾನ ಕಾರ್ಯಂತರು ಕೆಪಿಎಲ್ಎಸ್ ಬಂಗೇರ ಕಾರ್ಯಕ್ರಮನು ನಿರೂಪಿಸಾದ ಸೋಲ್ಮಿನ ಸಂದಾಯರು. ಉಪಾಧ್ಯಕ್ಷರು ಪ್ರಶಾಂತ್ ಮೇರ್ ಮಾತಿನೆಲ್ಲ ಎತ್ಕೊಂಡರು. ರಕ್ತಕ್ಕೆ ಯಾವುದೇ ರೀತಿಯ ಬಣ್ಣವನ್ನು ಕೊಡಲಿಲ್ಲ ದೇವರಿಗೆ ಇಲ್ಲದ ಜಾತಿ ಮತ ಧರ್ಮ ಮನುಷ್ಯರು ಮಾಡಿದ್ರು. ಅದೇ ರೀತಿ ಎಲ್ಲಾ ಬ್ಲಡ್ ಬ್ಯಾಂಕ್ಗಳಲ್ಲಿ ಯಾರ್ದು ಜಾತಿ ಅಂತ ಕೇಳಿಕೆ ಯಾರಿಗಾದ್ರೂ ಒಂದು ಧೈರ್ಯ ಉಂಟಾ? ಆ ಟೈಮಲ್ಲಿ ಬೇಕಿರುವುದು ರಕ್ತ ಮಾತ್ರ. ಈ ಜಿಲ್ಲೆಯ ಎಲ್ಲ ಬ್ಲಡ್ ಬ್ಯಾಂಕ್ಗಳು ಯಾವುದು ಜಾತಿ ಯಾವುದು ಹೆಸರಂತೆ ಅಲ್ಲ, ಯಾವುದು ಗ್ರೂಪ್ ಅಂತ ಕೇಳುದು. ಅದಕ್ಕಾಗಿ ನಾವೆಲ್ಲರ ಯುವಕರ ಹತ್ರ ಸಹಬಾಳ್ವೆಯಿಂದ ಇಂತೆಲ್ಲ ರಕ್ತದಾನ ಶಿಬಿರವನ್ನು ನಿರಂತರವಾಗಿ ನಡೆಸ್ತಾ ಬನ್ನಿ. ಇನ್ನಿತರ ಆರೋಗ್ಯಕರವಾದ ಶಿಬಿರ ಕೂಡ ನಮ್ಮ ಇಂದ ನಡೆಸ್ತೇವೆ ಅಂತ ನಾವು ಇವರಿಗೆ ಹೇಳಿದ್ದೇವೆ. ಅದನ್ನು ಕೂಡ ನಾವು ನೆರವೇರಿಸ್ತೇವೆ ಮುಂದಿನ ಭವಿಷ್ಯದ ದಿವಸಗಳಲ್ಲಿ. ಬ್ಲಡ್ ವಿಷಯ ಪ್ರವೀಣ್ ಸರ್ ಮಸ್ತ್ ಪಂಡೆ ಅನ್ನ ಎದುರುಡು ಯಾರು ಬಲಿಪಿನ ದಾಲೈತೆ ಯಾರು ಆಯ್ತು ದಾದ ವ್ಯಾಲಿ ಉಂಟು ಅವೇನು ಮಾತಾಡ್ಪಂಡೆ ಅವೇನು ಮನ್ಪರ ಮಾರುತಿ ಜನಸೇವಾ ಸಂಘ ಮಸ್ತ್ ಕಾರ್ಯಕ್ರಮ ಬಂದೊಂದು ಇಂಜಿನ ಸಂಸ್ಥೆ ಇಂಜಿನ ಮಂತ್ ಗಿಡ ಮಾರಿ ಬಂದ ಅವೇನು ಈ ಮಾರುತಿ ಜನಸೇವೆ ನಿರಂತರವಾಗಿ ಬಂದದ್ದು ವರದರಾಜ್ ಬಂದ್ರೆ ಮೊನ್ನೆ 45 ಅಂತ ಕೊಡ್ತೀನ ಎಂದು ಬ್ಲಡ್ ಕೊಡ್ತೀನಿ ಭಾರಿ ಖುಷಿ. 45 ಅಂತ ಕೊಡ್ತೀನ ಎಲ್ಲ ಕ್ಲಬ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಪ್ರವೀಣ್ ಸರ್ ಅವರ ತಂಡದೊಂದಿಗೆ ಮತ್ತು ನಮ್ಮ ಅಧ್ಯಕ್ಷರಾದಂತಹ ಶಾಂತರಾಮ್ ಶೆಟ್ಟಿ ಅವರ ಒಂದು ನೇತೃತ್ವದೊಂದಿಗೆ ಬಹಳಷ್ಟು ಕಡೆ ಎಲ್ಲೂ ಕೂಡ ಕೊಟ್ಟವರ ದಾನಿಗಳ ರಕ್ತ ಎಲ್ಲೂ ಕೂಡ ಪೋಲಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿ ಹ್ಯಾವ್ ಅ ವೆರಿ ಇನ್ಕ್ರೆಡಿಬಲ್ ರೆಡ್ ಬ್ಯಾಂಕ್ ದಟ್ ಇಸ್ ಸಿಚುಯೇಟೆಡ್ ಇನ್ ಲೇಡಿಕೋಶನ್ ಹಾಸ್ಪಿಟಲ್ ಕ್ಯಾಂಪಸ್. ಹಾಗೂ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೇಡಿಕೋಶನ್ ಆಸ್ಪತ್ರೆಗೆ ಉಚಿತವಾಗಿ ನಮ್ಮ ರೆಡ್ ಕ್ರಾಸ್ ವತಿಯಿಂದ ರಕ್ತದ ಒಂದು ನಿರ್ವಹಣೆ ಅಥವಾ ಅವರಿಗೆ ಅಗತ್ಯವಿದ್ದವರಿಗೆ ಸರಬರಾಜನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಪ್ಲೇಟ್ಲೆಟ್ಸ್ ಇರ್ಬೋದು ಎಲ್ಲವನ್ನು ಕೂಡ ಸುಸೂತ್ರವಾಗಿ ನೀವು ಬೇಕಿದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಅಲ್ಲಿ ಯಾವ ರೀತಿಯಾಗಿ ರಕ್ತದ ಒಂದು ಪರಿಶೋಧನೆ ಮಾಡ್ತಾರೆ ಅಂತ ಹೇಳುವುದನ್ನು ನಿಮ್ಗೆ ಹೆಚ್ಚಿಸಿದ್ರೆ ಯಾವತ್ತು ಬೇಕಿದ್ರೆ ನೀವು ನಮ್ಮ ಬ್ಲಡ್ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಸುಸೂತ್ರವಾಗಿ ತೋರಿಸ್ತಾರೆ.
ತುಳುಕೂಟ ರಿಜಿಸ್ಟರ್ಡ್ ಮಂಗಳೂರು ದೆತ್ತಾಮು ತಾಲಿಕೆಡು ಶ್ರೀ ಮಂಗಳದೇವಿ ದೇವಸ್ಥಾನದ ಸಭಾಂಗಣಡು ಬಿಸು ಪರ್ಬನು ಕಣಿದೀದು ತುಳುವ ಸಂಪ್ರದಾಯಡು ಆಚರಣೆ ಮಲ್ತೆರು. ಈ ಪೊರ್ತುಡು ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಸ್ಮೃತಿ ತುಳು ನಾಟಕದ ಸುರುತ ಇನಾಮು ಶಶಿರಾಜ್ ಕಾವೂರು, ರಡ್ಡನೆ ಇನಾಮ್ ಅಕ್ಷತಾ ರಾಜ್ ಪೆರ್ಲಾ, ಮೂಜನೆ ಇನಾಮುನು ಗೀತಾ ನವೀನ್ ಪಡೆಯರು. ತುಳುಕೂಟ ರಿಜಿಸ್ಟರ್ಡ್ ಮಂಗಳೂರು ದೆತ್ತಾಮು ತಾಲಿಕೆಡು ಶ್ರೀ ಮಂಗಳದೇವಿ ದೇವಸ್ಥಾನದ ಸಭಾಂಗಣಡು ಬಿಸು ಪರ್ಬನು ಕಣಿದೀದು ತುಳುವ ಸಂಪ್ರದಾಯಡು ಆಚರಣೆ ಮಲ್ತೇರು. ಈ ಪೊರ್ತುಡು ಮಲ್ಲ ಬಿನ್ನೆರೆ ಮಣಿಟಿತ್ತಿನ ನಿರ್ದೇಶಕರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ರಿಜಿಸ್ಟರ್ಡ್ ನೆತ್ತ ಡಾಕ್ಟರ್ ಶ್ರೀ ತುಕಾರಾಮ ಪೂಜಾರಿಲು ಪಾತಿರ್ದು ತುಳುವೇರ್ನ ಪರ್ಬಲು ಜಗತ್ತಡು ವಿಶೇಷವಾದಿತದು ಮೌಖಿಕ ಸಾಹಿತ್ಯ, ಬೌದ್ಧಿಕ ಸಂಸ್ಕೃತಿ, ಸಾಮಾಜಿಕ ಬುಕ್ಕ ಧಾರ್ಮಿಕ ಆಚರಣೆ ಅಂಚನೆ ನಲಿಕೆದ ಪ್ರಕಾರ ಸೇರಿದಂಚ ಮಾತಾ ವಿಷಯಲೇನು ಅರ್ಥ ಮಲ್ತೊಂದು ಬರಿಪುನನೇ ಚರಿತ್ರೆ ಆದುಂಡು ಇಂದೆನು ನಾನಾ ದಿಟ್ಟಿ ಕೋಣುಡು ತೆರೆಯನೊಲಿ. ಬಿಸು ಪರ್ಬ ಸೇರಿನಂಚ ತುಳುವೇರ್ನ ಮಾತಾ ಪರ್ಬಲು ಕೃಷಿಕ್ ಸಂಬಂಧಪಟ್ಟಿನ ಪಣದು ಆರ್ಪಂಡೆರು. ಶ್ರೀ ಕ್ಷೇತ್ರ ಮಂಗಳದೇವಿ ದೇವಸ್ಥಾನದ ಮುಕ್ತೇಸರರು ರಘುರಾಮ ಉಪಾಧ್ಯಾಯ ಕಾರ್ಯಕ್ರಮನು ಉದೀಪನ ಮಲ್ತೆರು. ತುಳು ವಿದ್ವಾಂಸರು ಅಂಚನೆ ಖ್ಯಾತ ಸಾಹಿತಿಲು ಮುದ್ದು ಮೂಡಬೆಳ್ಳೆ ಪಾತಿರ್ದು ತುಳುಕೂಟ ಸುಮಾರು ವರ್ಷದ್ದು ನಾನಾ ತುಳುವೇರ್ನ ಆಚರಣೆದ ಬಗೆಟ್ ಕಾರ್ಯಕ್ರಮನು ನಡಪಾದು ಬರೊಂದುಂಡು. ಎಡ್ಡೆ ಉಪಕ್ರಮ ಆದುಂಡು. ಕುಡ್ಲ ತುಳುಕೂಟ ತುಳುವೇರ್ನ ಮಾತೃ ಸಂಸ್ಥೆ ಆದುಂಡೊಂದು ಪಂಡೆರು. ಗುರ್ಕಾರ್ಮೆದ ಮಣಿಟಿತ್ತಿನ ತುಳುಕೂಟ ಕುಡ್ಲದ ಅಧ್ಯಕ್ಷರು ಹೇಮಾ ದಾಮೋದರ ನಿಸರ್ಗ ಬಿಸು ಪರ್ಬದ ಮಹತ್ವ ಬೊಕ ಆಚರಣೆದ ಬಗ್ಗೆ ತೆರಿಪಾಯರು. ಅಪ್ರಕಟಿತ ತುಳು ನಾಟಕ ಬರೆಪುನ ಪಂತೊಡು ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ 2025 ಸುರೂತ ಇನಾಮು ಶಶಿರಾಜ್ ಕಾವೂರು, ಅಂಜನೆ ರಡ್ಡನೆ ಇನಾಮು ಅಕ್ಷತ್ ರಾಜ್ ಪೆರ್ಲಾ, ಮೂಜನೆ ಇನಾಮು ಗೀತಾ ನವೀನ್ ಪಡೆಯರು. ಬಂಗಾರ್ ಪರ್ಬದ ಪ್ರಯುಕ್ತ ಪ್ರೋತ್ಸಾಹಕ ಬಹುಮಾನನು ಪ್ರಕಾಶ್ ಬಂಗೇರ ಬಗಂಬಿಲ ಅಂಚನೆ ವಿಲಾಸ್ ಕುಮಾರ್ ನಿಟ್ಟೆ ಪಡೆಯರು. ಅವೆಡ್ದು ಬೊಕ್ಕ ನಾಗೇಶ್ ದೇವಾಡಿಗ ಕದ್ರಿ ಮುತಾಲಿಕೆಡು ಸಾಂಸ್ಕೃತಿಕ ಕಾರ್ಯಕ್ರಮ ಮುರಿದು ಬತ್ತಂಡು. ತುಳುಕೂಟದ ಉಪ ಗುರ್ಕಾರ್ಯರಾಯಿನ ಜೆವಿ ಶೆಟ್ಟಿ ಮಾತಿರಲ್ನ ಎತ್ಕೊಂಡೆರು. ಪ್ರಧಾನ ಕಾರ್ಯಂತೆರು ವರ್ಕಾಡಿ ರವಿ ಅಲೆವುರಾಯ ಕಾರ್ಯಕ್ರಮನು ನಿರೂಪಿಸಾದ ಸೊಲ್ಮೆನು ಸಂದಾಯರು. ಉರುವ ಬೋಳೂರು ಕೊರಗಜ್ಜ ಕ್ಷೇತ್ರ 13ನೇ ವರ್ಷದ ನೇಮ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಒಟ್ಟುಗೂ 3 ದಿನ ನಡೆತಂಡು. ಶನಿವಾರ ರಾತ್ರಿ ಚಾಮುಂಡೇಶ್ವರಿ ಕತ್ತಲೆ ಕಾಣಗುಳಿಗನ ಸಿರಿ ಸಿಂಗಾರದ ನೇಮ ನಡೆತಂಡು. ರಾಜನ್ ದೈವಲಿನ ಸಾನುಡು ಕ್ಷೇತ್ರಪಾಲೆ ಆದ ಧರ್ಮ ರಕ್ಷಣೆ ಮಲ್ತೊಂದು ಭಕ್ತರಿನ ಕಾತೊಂದು ಬರ್ಪನ ಕಾರ್ಣಿಕದ ಶಕ್ತಿ ಗುಳಿಗೆ ಕೆಲವು ಸಾನುಲಿಡು ಚಾಮುಂಡಿನ ಒಟ್ಟುಗೂ ಕೊರತಿನ ಒಟ್ಟುಗೂ ಆರಾಧನೆ ಪಡೆಯೊಂದುಲೆ. ಮಂತ್ರಾದಿಗಳಿಗೆ, ಸಂಕಲೆಗಳಿಗೆ, ಒಕ್ಕಣ್ಣಗಳಿಗೆ, ಸುಬ್ಬಿಗುಳಿಗೆ, ರಾವುಗುಳಿಗೆ, ಕಲ್ಲಾಲ್ದಗುಳಿಗೆ, ರಾಜಗುಳಿಗೆ, ಶರವು ಮಹಾಗುಳಿಗೆ ಇಂಚ ಬೇತೆ ಬೇತೆ ಪುದರ್ಲಿಡು ನಿಲೆ ಊರ್ದುಲ್ಲೆ. ಅಂಚನೆ ಕತ್ತಲೆ ಕಾಣಗುಳಿಗೆ ಚಾಮುಂಡೇಶ್ವರಿನ ಒಟ್ಟುಗೂ ಉರುವ ಬೋಳೂರ್ದ ಕೊರಗಜ್ಜ ಕ್ಷೇತ್ರಡು ಆರಾಧನೆ ಪಡೆಯೊಂದುಲ್ಲೆ. ಉರುವ ಬೋಳೂರು ಕೊರಗಜ್ಜ ಕ್ಷೇತ್ರಡು 13ನೇ ವರ್ಷದ ನೇಮ ಬೇತೆ ಬೇತೆ ಕಾರ್ಯಕ್ರಮಲಿನ ಒಟ್ಟುಗೂ 3 ದಿನ ನಡೆತದಿತ್ತದು. 2ನೇ ದಿನ ಶನಿವಾರ ರಾತ್ರಿ ಚಾಮುಂಡೇಶ್ವರಿ ಬುಕ್ಕ ಕತ್ತಲೆ ಕಾಣಗುಳಿಗನ ಸಿರಿಸಿಂಗಾರದ ನೇಮ ನಡೆತಂಡು. ಉರುವ ಬೋಳೂರು ಬೊಕ್ಕ ಸುತ್ತಮುತ್ತದ ಭಕ್ತರು, ಪರ ಊರ ಭಕ್ತರು, ಕ್ಷೇತ್ರದ ಆಡಳಿತ ಸಮಿತಿದಕ್ಕಲು ಸಿರಿಸಿಂಗಾರದ ನೇಮ ತೂದು ಬೂಲ್ಯದೆ ತೊಂಡೆರು. ಗುರ್ಕಾರ್ಯರು ರಾಜೇಶ್ ಉರ್ವ, ಮರ್ಯಾದಿ ಗುರ್ಕಾರ್ಯರು ದೇಜಪ್ಪ ಬೊಕ್ಕ ವಸಂತ ಸಾಲ್ಯಾನ್, ಒತ್ತು ಗುರ್ಕಾರ್ತಿ ಶ್ರೀಮತಿ ವನಿತಾ, ಕಾರ್ಯಂತೆರು ದೀನ್ ರಾಜ್ ಬೊಕ್ಕ ಸುರೇಶ್, ಜೊತೆ ಕಾರ್ಯಂತೆರು ಸೀತಾರಾಜ್ ಬೊಕ್ಕ ಕುಮಾರಿ ವಿದ್ಯಾ, ಪಣವದ ಗುರ್ಕಾರ್ಯರು ರವಿ, ದೈವಲೆನ ಚಾಕ್ರಿ ದಕ್ಕಲು ಸುಬ್ಬಾಖೆ, ಸಂದೀಪ್, ರಾಹುಲ್ ಬೊಕ್ಕ ಸದಸ್ಯರು ಅಂಚನೆ ಕೊರಗಜ್ಜನ ಬಂಗಾರದ ಮುಟ್ಟಳೆ ಬೊಕ್ಕ ದಂಟೆ ಸಮರ್ಪಣಾ ಸಮಿತಿ ದಕ್ಕಲು ಈ ಪೊರ್ತುಡು ಒಟ್ಟಿಗಿತ್ತೆರು.
ಕುಡ್ಲದ ವಾಮಂಜೂರದ ಶ್ರೀ ಅಮೃತೇಶ್ವರ ದೇವಸ್ಥಾನದ ವರ್ಷದ ಜಾತ್ರೆಡ್ ಆಯ್ತಾರ ತೇರ್ದ ಉಚ್ಚಯ ಅಟ್ಟಣೆ ಆದಿತ್ತಂಡು. ಮಧ್ಯಾಹ್ನ ದೇವಿರು ತೇರು ಏರ್ದು ರಾತ್ರಿ ತೇರ್ದ ಉಚ್ಚಯ ಬಾರಿ ಸಂಭ್ರಮ ನಡೆತಂಡು. ಕುಡ್ಲದ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಉಚ್ಚಯ ಬೀಸು ಸಂಕ್ರಾಂತಿದ ದಿನ ಕುಡಿ ಏರ್ದು ಏಪ್ರಿಲ್ 22 ಮುಟ್ಟ ನಡೆತುಂಡು. ಕುಡುಪು ನರಸಿಂಹ ತಂತ್ರಲಿನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪುನ ಟಿ ಬಾಲಕೃಷ್ಣ ಭಟ್ರು ಇತ್ತದು ಉಚ್ಚಯದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದು. ಏನ್ಮನೆ ದಿನ ಐತಾರ ತೀರ್ದ ಉಚ್ಚಯ ಅಟ್ಟಣೆ ಆದಿತ್ತಂಡು. ಕಾಂಡೆ ಗಣಪತಿ ಹೋಮ ರಥ ಕಲಶ ಮಾಪೂಜೆ ಆದ ಶ್ರೀ ಅಮೃತೇಶ್ವರ ದೇವರನ ಉಚ್ಚಯದ ಬಲಿ ಬಿದಾಡಂಡು. ದರ್ಶನ ಬಲಿಯಾದ ದೇವರ ತೇರಿ ಏರಿಯರು. ಊರು ಪರ ಊರ ಪಾಕ ಜನ ಭಕ್ತರು ಈ ಪೊರ್ತುಡಿತದು ದೇವರನ ಇಂಬು ನಟ್ಟೊಂಡೆರು. ರಾತ್ರಿ ರಥೋತ್ಸವ ನಡೆತಂಡು. ಊರು ಪರ ಊರ ಭಕ್ತರು ಸೇರಿದು ಅಮೃತೇಶ್ವರ ದೇವರನ ತೇರು ಒಯ್ತರು. ಶ್ರೀ ಭೂತಬಲಿ ಶಯನ ಪೂಜಾ ಗುಂಡದ ಬಾಕಿಲ್ ಪಾಡಿಯರು. ಶ್ರೀ ಅಮೃತೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಚಂದ್ರಹಾಸ್ ರೈ, ಸಮಿತಿ ಸದಸ್ಯರು ಪ್ರವೀಣ್, ಸುಪ್ರೀತಾ, ಪುಷ್ಪಾವತಿ, ಟಿ ಪ್ರಭಾಕರ್ ಶೆಟ್ಟಿ, ಓಂ ಪ್ರಕಾಶ್ ಶೆಟ್ಟಿ, ದಿನೇಶ್ ಜೆ ಕರ್ಕೇರ, ಬೊಕ್ಕ ಚಿತ್ತರಂಜನ್ ದಾಸ್ ಶೆಟ್ಟಿ ಈ ಪೊರ್ತೊಡಿತ್ತರು. ಸೋಮವಾರ ದೇವರನ ಜಳಕ ನಡತೊಂದಿತ್ತದು. ಅಂಗಾರ ರಾತ್ರಿ ಕೂಡ ಮಂದಾಯ ಬೊಕ್ಕ ಪರಿವಾರ ದೈವಲಿನ ನೇಮ ನಡಪೆರವುಂಡು. ಧನ್ಯವಾದ. महादेव देवेश शंभो शंभो महादेव देवा शंभो महादेव शंभो महादेव शंभो महादेव शंभो महादेव देवा देव देवेश शंभो 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 महादेव देवा शंभो महादेव देवा. ವಿಟ್ಲ ಪೆರುವೈದ ಫಾತಿಮಾ ಮಾತೆ ಇಂಗ್ರೆಜಡು ಧರ್ಮಗುರು ಸೈಮನ್ ಡಿಸೋಜಾ ದುಂಬಾಳ್ತೆಡು ಈಸ್ಟರ್ ಆಚರಣೆ ಮಲ್ತೆರು. ಗುರುಕ್ಲಿನ ಆಶೀರ್ವಚನ ಬೊಕ್ಕ ಕ್ಯಾಂಡ್ಲದ ಮೆರವಣಿಗೆ ಅಟ್ಟಣೆ ಆದಿತ್ತಂಡು.
ಶುಕ್ರವಾರ ಶಿಲುಬೆಗೆ ಏರ್ನ ಯೇಸು ಕ್ರಿಸ್ತರು ಮೂಜನೆ ದಿನ ಪಿರ ಜೀವ ಆದ ಸ್ವರ್ಗಗೂ ಪೋಯರ್ ಪನ್ಪುನ ಮಾಮಲ್ಲ ನಂಬಿಕೆ ದಂಚ ಆರಾಧನೆ ಮಲ್ತೊಂದುಪ್ಪನ ಲೋಕದ ಕ್ರಿಶ್ಚಿಯನ್ ದಕ್ಕಲು ಇಂಗ್ರೇಜಲಿಗೆ ಪೋದು ಧಾರ್ಮಿಕ ಆಚರಣೆಡು ಪಾಲ್ದಿತ್ತೊಂಡೆರು. ಗುರುವಾರದ ಆಚರಣೆ ನಡೆದು ಬೊಕ್ಕ ಶನಿವಾರದ ಬಲಿ ಪೂಜೆಲು ಸುರುವಾಂಡು. ಇಂಗ್ರೇಜದ ಗಂಟಲಿನ ಸ್ವರ ಊರೋರ್ಮೆ ಕೇನುಂಡು. ಬಂಟ್ವಾಳ ತಾಲೂಕುದ ಬೆಟ್ಲ ಪೆರುವಾಯ್ದ ಫಾತಿಮಾ ಮಾತೆನ ಇಂಗ್ರೇಜಡು ಧರ್ಮಗುರು ಸೈಮನ್ ಡಿಸೋಜಾ ದುಂಬಾಳ್ತಿಡು ಈಸ್ಟರ್ ಆಚರಣೆ ಮಲ್ತೇರು. ಇಂಗ್ರೇಜದ ಅಂಗನಡು ಆಶೀರ್ವಚನ ಬೊಕ್ಕ ಕ್ಯಾಂಡಲ್ ಮೆರವಣಿಗೆ ನಡೆತಂಡು. ಇಂಗ್ರೇಜದ ಸಾತ್ರ ನಡೆತಂಡು. ಪರಬೊಕ್ಕ ಪೊಸ ಒಡಂಬಡಿಕೆಡ್ದು ಅಜತಿನ ದೇವಿರ್ನ ಪಾತೆರದ ಸಾಲಲೇನು ಓದುನ ಪದ ಪನ್ಪುನ ಧರ್ಮಗುರು ಕ್ಲಿಡ್ದು ಪ್ರವಚನ ನಡೆತಂಡು. ಪವಿತ್ರ ಮೀಪುದ ಪೊಸ ಪ್ರತಿಜ್ಞೆ ಮಲ್ತಂಡು. ಪವಿತ್ರ ಪುಣ್ಯಾರ್ಚನೆಗೆ ಆಶೀರ್ವಾದ ಮಲ್ತಂಡು. ಧಾರ್ಮಿಕ ವಿಧಿವಿಧಾನಲಿಡು ಪಾಕಜನ ಭಕ್ತಿರು ಪಾಲ್ದಿತ್ತೊಂಡೆರು. ಪೆರುವಾಯಿ ಫಾತಿಮಾ ಮಾತೆ ಇಂಗ್ರೇಜದ ಧರ್ಮಗುರು ಸೈಮನ್ ಡಿಸೋಜಾ ತುಂಬಾಳ್ತಿಡ ನಡತಿನ ಕಾರ್ಯಕ್ರಮಟ್ಟು ಒತ್ತುಗುರು ಕಾರ್ಯರಡಿ ನಿಸ್ಮೊಂತೆರೋ ಕಾರಿಂತಿರು ವಾಯ್ಲೆಟ್ ಕೋವೆಲ್ಲೋ ಪಾಲ್ದಿತ್ತೊಂಡೆರು. Christos usva. Na to, że powinien być liść daty, dawać chciała za tego półtora. पळया हो जावन सज्जिवंत क्रिस्त काळोखांतलो आमकां सगळ्यांक कुसवडा घेवच्या जिवंतपण जावन आमकां ಗುರುವಾರದಂದು ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರ ಪಾದಸ್ನಾನ ಮಾಡುವುದರ ಮುಖಾಂತರ ನಾವು ಸೇವೆಯ ವ್ಯಕ್ತಿಗಳಾಗಲು ನಾವು ಕರೆ ಹೊಂದಿದೆವು. ಶುಭ ಶುಕ್ರವಾರದಂದು ಪ್ರಭು ಯೇಸು ಕ್ರಿಸ್ತರ ಕಷ್ಟ ಸಂಕಷ್ಟ ಯಾತನ ಮರಣವನ್ನು ನಾವು ವಿಶೇಷವಾಗಿ ಧ್ಯಾನಿಸಿ ಉಪವಾಸದ ಮುಖಾಂತರ ನಾವು ಅವರ ಶಿಲುಬೆಯಲ್ಲಿ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ನಾವು ಪ್ರಾರ್ಥಿಸಿದೆವು. ಈ ಪುನರುತ್ಥಾನದ ಹಬ್ಬದಂದು ನಾವು ಪ್ರಾರಂಭದಲ್ಲಿ ಮೊಂಬತ್ತಿಯ ಆಶೀರ್ವಚನ, ಬೆಳಕಿನ ಆಶೀರ್ವಚನವನ್ನು ನಾವು ಮಾಡಿ ಪ್ರಭು ಯೇಸು ಕ್ರಿಸ್ತರು ನಿಜಕ್ಕೂ ಪುನರುತ್ಥಾನರಾಗಿದ್ದಾರೆಂಬ ಆ ಒಂದು ಸಂದೇಶದೊಂದಿಗೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದ ಬೆಳಕು ಎಂಬುದನ್ನು ನಾವು ಸಾರಿದೆವು. ಈ ಪವಿತ್ರ ಬಲಿ ಪೂಜೆಯಲ್ಲಿ ನೀರಿನ ಶುದ್ಧೀಕರಣದೊಂದಿಗೆ ಅದೇ ರೀತಿ ನಮ್ಮ ಸ್ನಾನ ದೀಕ್ಷೆಯ ವಾಗ್ದಾನಗಳನ್ನು ನವೀಕರಿಸುವುದರೊಂದಿಗೆ ನಾವು ವಿಶೇಷವಾದ ಕೃಪೆ, ಆಶೀರ್ವಾದ, ವರದಾನಗಳನ್ನು ನಾವು ಪಡೆದುಕೊಂಡೆವು. ನಿಮಗೆಲ್ಲರಿಗೂ ನಾವು ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ನಾವು ಕೋರುತ್ತೇವೆ. ಅದೇ ಬೆಳಕಿನ ಹಬ್ಬವಾದಂತಹ ಈ ಈಸ್ಟರ್ ಹಬ್ಬ ನಮ್ಮನ್ನು ಪ್ರತಿಯೊಬ್ಬರನ್ನು ಪ್ರಭು ಯೇಸು ಕ್ರಿಸ್ತರ ಬೆಳಕಿನಲ್ಲಿ ಮುನ್ನಡೆಸಲು ನಮಗೆ ನೆರವು ನೀಡಲಿ ಹಾಗೂ ಪ್ರೀತಿ ಶಾಂತಿಯಲ್ಲಿ ಬದುಕಲು ನಮಗೆ ನೆರವು ನೀಡಲಿ ಎಂಬುದಾಗಿ ನಿಮಗೆ ನಾನು ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಭಗವತಿ ಕ್ಷೇತ್ರಲಿಡು ಕಾರ್ಣಿಕದ ಪುದರ್ಪೊಯ್ ಕ್ಷೇತ್ರ ಆದಿಪ್ಪುನ ಸಸಿಬಿತ್ಲು ಶ್ರೀ ಭಗವತಿ ಕ್ಷೇತ್ರಡು ಇತ್ತೆ ವರ್ಷದ ನಡಾವಳಿ ಉಚ್ಚಯ ನಡೆತುಂಡು. ಆಯ್ತಾರ ರಾತ್ರಿ ಬಲಿ ಮೂರ್ತಿ ದರ್ಶನ, ಕಂಚಿಲ್ ಸೇವೆ, ಮಡಸ್ಥಾನ ಸೇವೆ ನಡೆತುಂಡು. ಆದಿಶಕ್ತಿ ಪಾರ್ವತಿ ಪರಮೇಶ್ವರಿನ 7 ಸ್ವರೂಪ ಶಕ್ತಿಲು ಲೋಕ ಸಂಚಾರ ಮಲ್ತೊಂದು ತುಳುನಾಡು ತಿರ್ಗನಗ ಒರ್ತಿ ಬೇತೆ ಕಡಿಟ್ಟು ನಿಲೆವೂರ್ನಗ ಶ್ರೀ ಭಗವತಿ ಸಸಿಬಿತ್ಲಡು ನಿಲೆವೂರಿಯರ್ಗೆ ಸುರತ್ಕಲ್ದ ಸಸಿಬಿತ್ಲು ಶ್ರೀ ಭಗವತಿ ಕ್ಷೇತ್ರಡು ಇತ್ತೆ ವರ್ಷದ ನಡಾವಳಿ ಉಚ್ಚಯ ನಡೆತೊಂದುಂಡು. ಏಪ್ರಿಲ್ 11 ಕದಿಕೆ ಭಂಡಾರ ಮಂದಿರೊಡ್ದು ಪಿದಾಡ್ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೊಡಿಯೇರ್ನಗ
ಪಾಲ್ದಿತ್ತೊಂದು ಆ ನಿಬಯ್ಯಗ ಕದಿಕೆ ಭಂಡಾರ ಮಂದಿರೋಡು ಶಶಿಬಿತ್ಲು ಭಗವತಿನ ನಡವಳಿಗ ಕೈಲು ಕಡ್ಪುನ ಮುಹೂರ್ತ ಅದು 18 ಬಪ್ಪನಾಡು ಜಾತ್ರೆಡು ಪಾಲ್ದಿತ್ತೊಂದು 14 ಕದಿಕೆ ಭಂಡಾರೊಡ್ದು ಭಂಡಾರ ಬತ್ತದು ನಡವಳಿ ಉಚ್ಚಯ ನಡತೊಂದುಂಡು. ರಡ್ಡನೇ ದಿನ ಐತಾರ ಬಯ್ಯಗ ಕ್ಷೇತ್ರದ ಸಸಿಬಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದು ವಸಂತ ಬಂಟ್ವಾಳ ಪ್ರಸಂಗ ಬರೆದು ಮಾಧವ ಭಂಡಾರಿ ಕುಳೈ ಪದ ಬರೀನ ಕಲ್ಜಿಗದ ಸತ್ಯ ಆಟ ನಡತಂಡು. ರಾತ್ರಿ ಮಾಪೂಜೆ ಕರಿತದು ಬಲಿಪಿದಾಡಣು ಮೂರ್ತಿ ದರ್ಶನ ಕಂచెల ಸೇವೆ ಮಡಸ್ಥಾನ ಸೇವೆ ಪರಕೆ ಸೊಲಬಾರ ಇಂಚ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು ನಡತಂಡು. ಊರು ಪರ ಊರ ಭಕ್ತರು ಸಸಿಬಿತ್ಲು ಭಗವತಿ ಕ್ಷೇತ್ರದ ಆಡಳಿತ ಮಂಡಳಿ ದಕ್ಕಲು ನಡವಳಿ ಉಚ್ಚೆಯಡು ಪಾಲ್ದಿತ್ತೊಂಡೇರು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಶಂಕರಪುರ ಬಂಟಕಲ್ಲದ ಬಬ್ಬುಸ್ವಾಮಿ ದೈವಸ್ಥಾನುಡು ಹೊಸ ಸಾನುಡು ಪೀರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಲೆಕ್ಕೊಡು ಶನಿವಾರ ರಾತ್ರಿ ಜುಮಾದಿ ಬಂಟ ದೈವಲಿಗ ನೇಮ ಗುಳಿಗೆ ಬೊಕ್ಕ ಕೊರಗಜ್ಜ ದೈವಲಿನ ಕೋಲ ನಡತಂಡು. ದಕ್ಷಿಣ ಕನ್ನಡ ಒಡಿಪು ಬೊಕ್ಕ ಕಾಸರಗೋಡು ಜಿಲ್ಲೆ ಸೇರ್ನಂಚ ತುಳುನಾಡಿದ ಸತ್ಯುಳಿ ಮಣ್ಣೆಡು ಭೂತಾರಾಧನೆ ಒಂಜಿ ಪ್ರಧಾನ ಆರಾಧನೆ ಆದಿತ್ತದ ನಾಡ್ದ ಜನಮಾನಿಲು ತನ್ಕುಲು ನಮ್ಮಿಂಚಿ ದೈವಲಿಗ ಕೋಲ ನೇಮ ಕೊರ್ದು ತೃಪ್ತಿ ಮಲ್ತದ ಇಂಬು ನಟ್ಟೊಂದುಲ್ಲೆರು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಶಂಕರಪುರ ಬಂಟಕಲ್ಲದ ಬಬ್ಬುಸ್ವಾಮಿ ದೈವಸ್ಥಾನ ಪೀರ ಪೊಸತಾದು ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾದಿತ್ತದ ಶನಿವಾರ ರಾತ್ರಿ ಜುಮಾದಿ ಬಂಟ ದೈವಲಿನ ನೇಮ ಗುಳಿಗೆ ಬೊಕ್ಕ ಕೊರಗಜ್ಜ ದೈವಲಿನ ಕೋಲ ಗರ್ದಡು ನಡತಂಡು. ಊರು ಪರ ಊರ ದೈವ ಭಕ್ತರು ಬಬ್ಬುಸ್ವಾಮಿ ದೈವಸ್ಥಾನದ ಆಡಳಿತ ಪದಾಧಿಕಾರಿಗಳು ಸದಸ್ಯರು ಸಾನದ ಸತ್ತಿಲಿನ ಇಂಬು ನಟ್ಟೊಂದು ನೇಮ ತೂದು ಬೂಲ್ಯದೆ ತೊಂಡೆರು.
ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊನ್ಮೇಲು